ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಕುರ್ತೀಸ್ ನೋಡಲ್ಲ, ಸಾರೀಸ್ ನೋಡಲ್ಲ, ಬಟ್ ಎಲ್ಲ ಡಿಫ್ರೆಂಟ್ ಔಟ್ಫಿಟ್ಸ್ನ ನೋಡ್ತೀರಾ. ಕೆಲವರಿಗೆ ಅಭಿಪ್ರಾಯ ಇತ್ತು, ನೀವು ಯಾಕೆ ಮೀಶೋ ಬಗ್ಗೆ ವಿಡಿಯೋಸ್ ಮಾಡ್ತೀರಾ ಅಂತ. ನನಗೆ ಅಕಸ್ಮಾತ್ ಒಂದು ಬ್ರ್ಯಾಂಡ್ ಇಷ್ಟ ಆದರೆ ವಿಡಿಯೋ ಮಾಡ್ತೀನಿ ಅವ್ರ ಬಗ್ಗೆ. ಯಾಕೆ ಮಾಡ್ತೀನಿ ಅಂದರೆ ನನ್ನ ಅಭಿಪ್ರಾಯ ನಿಮಗೆ ತಿಳಿಸೋದಕ್ಕೆ, ಅವಾಗ ನಿಮಗಿಷ್ಟ ಆಗಿ ನೀವು ತಗೋಬೋದು ಅಲ್ವಾ ಅಂತ. ನಮ್ಮ ಕರ್ನಾಟಕದ ಬ್ರ್ಯಾಂಡ್ನ ನಾವು ಪ್ರೋತ್ಸಾಹಿಸ್ಬೋದು ಅಂತ. ಎರಡನೇದಾಗಿ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತಲೂ ಹೇಳ್ತೀನಿ. ಇನ್ನು ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿರೋ ಮೆಟೀರಿಯಲ್ ಇರಲಿಲ್ಲ ನಮ್ಮದು ಅಂತ. ಫಾರ್ ಎಕ್ಸಾಂಪಲ್, ನೀವು ಯೋಚನೆ ಮಾಡಿ, 1,000 ರೂಪಾಯಿಗೆ ತಗೊಳ್ಳುವಂಥ ಸೀರೆ ಬೆಲೆ ಹಾಗೆಯೇ 5,000 ರೂಪಾಯಿಗೆ ತಗೊಳ್ಳುವಂಥ ಸೀರೆ ಇರುತ್ತಲ್ಲ, ಅದರ ಕ್ವಾಲಿಟಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಮೀಶೋದಲ್ಲಿ ನಿಮಗೆಲ್ಲ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂದರೆ ಅದು ಬ್ರ್ಯಾಂಡೆಡ್ ಐಟಮ್ಸ್ ಥರ ಸೂಪರ್ ಕ್ವಾಲಿಟಿ ಆಗಿರಲ್ಲ. ಹಾಗಂತ ಕ್ವಾಲಿಟಿ ಕೆಟ್ಟದಾಗಿಲ್ಲ. ಅಟ್ಲೀಸ್ಟ್ ನನಗೆ ಇಲ್ಲಿ ತನಕ ಆ ಥರ ಕ್ವಾಲಿಟಿ ಫೇಸ್ ಮಾಡಿಲ್ಲ ಅಥವಾ ಅನ್ಕಂಫರ್ಟೇಬಲ್ ಅಂತ ಅನಿಸಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ಪ್ರಾಡಕ್ಟ್ಸ್ನ ನೋಡೋಣ ಬನ್ನಿ. ನಾನು ಹಾಕೊಂಡಿರೋದು ಲಾಂಗ್ ಶಿಫಾನ್ ಮೆಟೀರಿಯಲ್ ಅಲ್ಲಿರುವಂಥ ಒಂದು ಗೌನ್ ಅಂತಾನೆ ಹೇಳ್ಬೋದು. ಇದು ವೆರಿ ಸಿಂಪಲ್ ಲೈಟ್ ವೇಟ್ ಗೌನ್ ಸೆಟ್. ಹಾಕಿದ್ರೆ ಗೊತ್ತಾಗಲ್ಲ, ಅಷ್ಟೊಂದು ಲೈಟ್ ವೇಟ್ ಆಗಿದೆ ಆ್ಯಂಡ್ ವೆರಿ ಕಂಫರ್ಟೇಬಲ್. ಇನ್ಸೈಡ್ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಇದರ ಪ್ರೈಸ್ ಎಷ್ಟು ಗೊತ್ತಾ? 912 ರೂಪೀಸ್, ಅಂದರೆ 917 ರೂಪೀಸ್. ಇದಕ್ಕೆ ಪಿಂಕ್ ಆ್ಯಂಡ್ ವೈಟ್ ಆ್ಯಂಡ್ ಬ್ಲೂ ಅಲ್ಲಿ ಫ್ಲೋರಲ್ ಪ್ರಿಂಟ್ ವರ್ಕ್ ಕೊಟ್ಟಿದ್ದಾರೆ. ಸೊ ಅದಂತೂ ಚೆನ್ನಾಗಿದೆ. ನಾನು ಹಾಕೊಂಡಿರುವಂಥ ಚೋಕರ್ ಸೆಟ್ ಬಂದ್ಬಿಟ್ಟು ಬೊಹೇಮಿಯನ್ ಸ್ಟೈಲಲ್ಲಿ ಇರುವಂಥ ಚೋಕರ್ ಸೆಟ್. ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ. ಇದಕ್ಕೆ 251 ರೂಪೀಸ್ ನಾನು ಕೊಟ್ಟಿರೋದು ಈ ಸೆಟ್ಗೆ. ಬ್ಯೂಟಿಫುಲ್ ಹೆವಿ ಆಗಿದೆ. ಇತ್ತೀಚೆಗೆ ಇದು ಟ್ರೆಂಡಲ್ಲಿ ಇದೆಯಲ್ವಾ, ಹೆವಿ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಹಾಕೋದು. ಸೊ ಮೀಶೋದಲ್ಲೇ ನಾನು ಫಸ್ಟ್ ಟೈಮ್ ತುಂಬಾನೇ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ನ ತಗೊಂಡಿದ್ದೀನಿ. ಒಂದಂತೂ ಮಾತ್ರ ನಿಜ, ಇಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಸೊ ಈ ಒಂದು ಕಂಪ್ಲೀಟ್ ಔಟ್ಫಿಟ್ನ ನೋಡ್ತಾ ಇದ್ದೀರಲ್ವ, ತುಂಬಾನೇ ಫ್ಲೇರ್ ಆಗಿದೆ. ನನ್ನ ಹೈಟ್ 5.3, ನನಗೆ ಪರ್ಫೆಕ್ಟ್ ಆಗಿರುವಂತಹ ಲೆಂತಲ್ಲೇ ಇದೆ ಇದು. ಎಲ್ಲದರಲ್ಲಿ ಕಂಪೇರ್ ಮಾಡಿದ್ರೆ ನನ್ನ ಮೋಸ್ಟ್ ಫೇವ್ರೆಟ್ ಔಟ್ಫಿಟ್ ಅಂದರೆ ಇದು. ಮಿರರ್ ವರ್ಕಲ್ಲಿ ಇರುವಂತಹ ಬ್ಲ್ಯಾಕ್ ಬ್ಲೌಸ್, ಅದೇ ರೀತಿಯಲ್ಲಿ ರಿಚ್ ರೆಡ್ ಅಂಡ್ ಗೋಲ್ಡನ್ ಶೈನ್ ವರ್ಕ್ ಇರುವಂತಹ ಲೆಹೆಂಗಾ ಸ್ಕರ್ಟ್, ಹಾಗೆಯೇ ಗೋಲ್ಡನ್ ಅಂಡ್ ಬ್ಲ್ಯಾಕ್ ಕಲರ್ ಅಲ್ಲಿ ಇರುವಂತಹ ದುಪಟ್ಟ. ಇದು 1271 ಅಂದರೆ 1271 ರೂಪಾಯಿಗೆ ನನಗೆ ಸಿಕ್ಕಿದೆ. ಎಂಥ ಒಳ್ಳೆ ಬೆಲೆನಲ್ಲಿ ಬ್ಯೂಟಿಫುಲ್ ಔಟ್ಫಿಟ್ ಸಿಗಿದೆಯಲ್ವಾ. ಇದು ಡಿಸೈನರ್ ಬಾಲಿವುಡ್ ಸ್ಟೈಲ್ ಲೆಹೆಂಗಾ ಅಂತಾನೆ ಹೇಳ್ಬೋದು. ನನ್ನ ಫೇವ್ರೆಟ್. ನಾನು ಕಾಯ್ತಾ ಇದ್ದೀನಿ ಯಾವ್ದಾದ್ರೂ ರಿಸೆಪ್ಷನ್ ಸಂಗೀತ ಇದ್ರೆ ಇದನ್ನು ಖಂಡಿತವಾಗ್ಲೂ ಹಾಕಬೇಕು ಅಂತ. ಬ್ಲೌಸ್ ರೆಡಿಮೇಡೇ ಬಂದಿದೆ. ಸೊ ಇಟ್ಸ್ ಆಲ್ರೆಡಿ ಸ್ಟಿಚ್ಡ್. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ನಮ್ಮ ಸೈಜ್ಗೆ ಅಷ್ಟೇ. ಇದು ಫ್ರೀ ಸೈಜ್. ಸ್ಕರ್ಟ್ನ ಸೆಮಿ ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ. ಅದ್ರ ಒಳಗಡೆ ಕ್ಯಾನ್ ಕೂಡ ಹಾಕಿ ಕೊಟ್ಟಿರ್ತಾರೆ. ಸೊ ಇಟ್ಸ್ ಅ ಗ್ರೇಟ್ ಡೀಲ್. ಆ್ಯಂಡ್ ಚೋಕರ್ ಬಂದ್ಬಿಟ್ಟು ಈ ಥರದ ಬ್ಯೂಟಿಫುಲ್ ಸರ ವಿತ್ ಇಯರಿಂಗ್ ಸೆಟ್. ತುಂಬಾನೇ ಲೈಟ್ ವೇಟ್ ಇದು. ಇದಕ್ಕೆ 259 ರೂಪೀಸ್ ಕೊಟ್ಟಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಿಸ್ ಮಾಡದೆ ಹಾಕ್ತೀನಿ. ಈ ಕುರ್ತಿ ಸೆಟ್ ಏನು ನೋಡ್ತಾ ಇದ್ದೀರಾ, ಇದಕ್ಕೆ ಫ್ಲೇರ್ ಆಗಿರುವಂಥ ಒಂದು ಪ್ಯಾಂಟ್ ಇದೆ, ಅದ್ರ ಜೊತೆಗೇನೆ ಟಾಪ್ ಇದೆ. ಸೊ ಇದು ವೆರಿ ಪೇಸ್ಟಲ್ ಬ್ಲೂ ತರ ಶೇಡ್ ಅಂತಾನೆ ಹೇಳ್ಬೋದು. ಅದಕ್ಕೆ ಸಿಲ್ವರ್ ವರ್ಕ್ ಕೊಟ್ಟಿದ್ದಾರೆ. ವರ್ಕ್ ಫಿನಿಶ್ ಅಂತೂ ನಾನು ನೀಟಾಗಿದೆ ಅಂತಾನೆ ಹೇಳ್ಬೇಕು. ಇನ್ನ ಇದರ ಪ್ರೈಸ್ ಬಂದ್ಬಿಟ್ಟು 1053, ಅಂದ್ರೆ 1053 ಇದರ ಪ್ರೈಸ್. ಸಾಮಾನ್ಯವಾಗಿ ಈ ರೇಂಜಲ್ಲಿ ನಿಮಗೆ ಇಷ್ಟು ಫ್ಲೇರ್ ಆಗಿರೋ ಪ್ಯಾಂಟ್ಸ್ ಸಿಗಲ್ಲ. ಹಾಗೆಯೇ ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ. ಸಮ್ಮರ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಕಲರ್ಸ್ ಅಂಡ್ ಡಿಸೈನ್ಸ್ ಇದೆ, ಲೈಕ್ ಆರೆಂಜ್, ಯೆಲ್ಲೋ, ಪಿಂಕ್, ಗ್ರೀನ್ ಆ್ಯಂಡ್ ಬ್ಲೂ. ಇಟ್ಸ್ ಅ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ನನಗಿದು ತುಂಬಾನೇ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಚೆನ್ನಾಗೇ ಇದೆ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರುವ ವಸ್ತುಗಳು. ಸೊ ಹೇಳಿ ನಿಮಗೆ ಈ ಕುರ್ತಾ ಸೆಟ್ ಹೇಗೆ ಅನ್ನಿಸ್ತು ಅಂತ. ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಮೀಶೋ ಆ್ಯಪ್ಗೆ ಹೋಗ್ಬೋದು. ಅಲ್ಲಿಂದ ಮೀಶೋ ಆ್ಯಪ್ನ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಲಾಗಿನ್ ಆದಮೇಲೆ ಮಾಮೂಲಿ ಹೇಗೆ ಶಾಪಿಂಗ್ ಮಾಡ್ತೀರಾ ನೋಡಿ ಪ್ರಾಡಕ್ಟ್ಸ್ನ, ಆ ರೀತಿನಲ್ಲಿ ಶಾಪಿಂಗ್ ಮಾಡಿ. ಸೊ ಅಟ್ ಅ ಟೈಮ್ ನೀವು ಒಂದೇ ಒಂದು ಪ್ರಾಡಕ್ಟ್ನ ತಗೊಳ್ಳೋದಕ್ಕಾಗೋದು. ಅಂದರೆ ಈ ಕುರ್ತಿ ಸೆಟ್ನ ನಾನು ಒಂದು ಐಟಮ್ನ ಕಾರ್ಟಲ್ಲಿ ಹಾಕ್ಬೋದು, ಆದರೆ ಇದನ್ನ 4-5 ಪೀಸಸ್ ತನಕನೂ ಆರ್ಡರ್ ಮಾಡ್ಬೋದು. ಸೊ ಹಾಗಾಗಿ ಈಸಿ ವೇ, ನೀವು ಕ್ಯಾಶ್ ಆನ್ ಡೆಲಿವರಿ ಮೆಥಡ್ ಅನ್ನು ಸೆಲೆಕ್ಟ್ ಮಾಡ್ಬೋದು. ಡೋರ್ ಸ್ಟೆಪ್ಗೆ ಬಂದು ಡೆಲಿವರಿ ಕೂಡ ಮಾಡ್ತಾರೆ. ರಿಟರ್ನ್ ಆಪ್ಷನ್ಸ್ ಕೂಡ ಇದೆ. ಸೊ ವೆರಿ ಸೇಫ್. ನೀವು ಇನ್ನೊಬ್ರಿಗೆ ಮಾರಬೇಕು ಅಂದರೆ, ಸೆಲ್ ಮಾಡಬೇಕು ಅಂದರೆ ನೀವೊಂದು ಮಾರ್ಜಿನ್ ಕೂಡ ಇಡ್ಬೋದು. ಆ ಮಾರ್ಜಿನ್ನ ಅಲ್ಲಿ ಬರೆದ್ರೆ
ಆ ಡಿಫ್ರೆನ್ಸ್ ಅಮೌಂಟ್ ಏನು ಇರುತ್ತೆ ನೋಡಿ, ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ ಮಹಿಳೆಯರಿಗೆ ಟು ಸ್ಟಾರ್ಟ್ ಎ ಬಿಸ್ನೆಸ್. ಆದ್ರೆ ನಮ್ಮಲ್ಲಿ ಒಂದು ಮೋಟಿವೇಶನ್, ಛಲ ಅನ್ನೋದಿರಬೇಕು, ಧೈರ್ಯ ಇರಬೇಕು, ಸಾಕಷ್ಟು ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಕಾಂಟ್ಯಾಕ್ಟ್ಸ್ ಇದ್ರೆ ಆರಾಮದಲ್ಲಿ ನೀವು ಬಿಸ್ನೆಸ್ ನ ಮಾಡಬಹುದು. ನಮ್ಮೆಲ್ಲರ ವಾರ್ಡ್ರೋಬ್ ಅಲ್ಲಿ ವೈಟ್, ಬ್ಲ್ಯಾಕ್, ರೆಡ್, ಬ್ಲೂ ಈ ತರದ ಕಲರ್ಸ್ ಎಲ್ಲ ಒಂದಾದ್ರೂ ಕುರ್ತಾ, ಸಾರಿ, ಟಾಪ್ಸ್ ಎಲ್ಲ ಇದ್ದೇ ಇರುತ್ತಲ್ಲ. ಆದ್ರೆ ನನ್ನ ಹತ್ರ ಇದು ನನ್ನ ಮೊದಲನೆಯ ವೈಟ್ ಕುರ್ತಿ. ನನಗೆ ಆಸೆ ಇತ್ತು ಯಾವತ್ತಿಂದೋ ನನಗೊಂದು ವೈಟ್ ಕುರ್ತಿ ಬೇಕು 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 ಅಂತ. ಬಟ್ ಟೈಮ್ ಬರಲಿಲ್ಲ ತಗೊಳ್ಳೋದಕ್ಕೆ, ಅಥವಾ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಅಥವಾ ಕೆಲವೊಂದ್ಸತಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು, ಏನೇನೋ ರೀಸನ್ ಆಗಿರಬಹುದು. ಫೈನಲಿ ಮೀಶೋದಲ್ಲಿ ನಾನು ಒಂದು ಪ್ರಾಡಕ್ಟ್ಗೆ ಎಕ್ಸ್ಚೇಂಜ್ ಮಾಡಿ ಈ ಕುರ್ತಿನ ಆರ್ಡರ್ ಮಾಡಿದೆ. ನಾನು ಆರ್ಡರ್ ಮಾಡಿರೋ ಸೈಜ್ ಬಂದ್ಬಿಟ್ಟು ಸ್ಮಾಲ್. ಇದರ ಪ್ರೈಸ್ 959 rupees. ನಿಜ ಹೇಳಬೇಕು ಅಂದರೆ ಸ್ಮಾಲ್ ಸೈಜ್ ಆದರೂ ನನಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಆ್ಯಕ್ಚುಲಿ ತುಂಬಾ ರಿಲ್ಯಾಕ್ಸಿಂಗ್ ಆಗಿದೆ. ಆದರೆ ಒಂದೇ ಒಂದು ಬೇಜಾರು, ಇದರಲ್ಲಿ ಪ್ಯಾಂಟ್ ಇದೆಯಲ್ಲ ನನಗೆ ಫಿಟ್ ಆಗಲಿಲ್ಲ. ಸೊ ಇವಾಗ ಮತ್ತೆ ಸೈಜಲ್ಲಿ ಎಕ್ಸ್ಚೇಂಜ್ ಮಾಡಿ ನಾನು ಮೀಡಿಯಂ ತರಿಸ್ಬೇಕು. ಸೊ ಅದೊಂದು ಬೇಜಾರು. ಇದಕ್ಕೆ ಕೊಟ್ಟಿರುವಂಥ ಪ್ಯಾಂಟ್ ಕಾಂಬಿನೇಷನ್ ಇದೆಯಲ್ಲ, ಪಿಂಕ್, ಬೇಬಿ ಪಿಂಕ್ ಕಲರ್, ಅದು ವಾಟ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ವೈಟ್ ಅಂಡ್ ಪಿಂಕ್ ಸಖತ್ತಾಗಿದೆ. ಬಟ್ ನಾನು ಮಾತ್ರ ಬ್ಲೂ ಹಾಕಿದ್ದೀನಿ ಇವಾಗ, ಬಿಕಾಸ್ ಅದು ಪ್ಯಾಂಟ್ ಆಗ್ತಾ ಇರಲಿಲ್ಲ ಅಂತ. ನನ್ನ ಲೆಸ್ ಅಲ್ಲಿ ಮೀಶೋ ಆ್ಯಪಲ್ಲಿ ಇಮೇಜಸ್ ಇರುತ್ತಲ್ಲ, ಅದನ್ನು ಹಾಕ್ತೀನಿ, ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಈ ಕುರ್ತಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಟ್ಸ್ ಸೋ ಗುಡ್ ಆ್ಯಂಡ್ ಪ್ಯೂರ್. ನನಗೆ ನಿಜವಾಗ್ಲೂ ಇಷ್ಟ. ಬಟ್ ವೇಟ್ ಮಾಡ್ತಾ ಇದ್ದೀನಿ ಎಕ್ಸ್ಚೇಂಜ್ ಮಾಡಿರೋ ಪೀಸ್ ಯಾವಾಗ ಬರುತ್ತೆ ಅಂತ. ಈ ಎಲ್ಲ ಔಟ್ಫಿಟ್ಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಔಟ್ಫಿಟ್ ಯಾವುದು ಅಂತ ಖಂಡಿತವಾಗ್ಲೂ ತಿಳಿಸಿ. ನನ್ನ ಫೇವ್ರೆಟ್ ಕೇಳಿದ್ರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಲೆಹೆಂಗಾ ಸೆಟ್ ನನ್ನ ಮೋಸ್ಟ್ ಫೇವ್ರೆಟ್. ಇದು ತುಂಬಾನೇ ಕಂಫರ್ಟೇಬಲ್, ಚೆನ್ನಾಗಿರುವಂಥದ್ದು, ರೀಸನೇಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸಿಕ್ಕಿದೆ ಆ್ಯಂಡ್ ಸೇಫ್ ಡೆಲಿವರಿ ಕೂಡ ಆಯ್ತು ನನಗೆ ಮೀಶೋದಿಂದ. ಈ ಒಂದು ಬ್ರ್ಯಾಂಡ್ಗೆ ನಾನು ಎಕ್ಸ್ಪೀರಿಯನ್ಸ್ ಆದ ಮೇಲೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಎರಡನೇದು ಯಾರೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬೆಂಬಲ ನೀಡೋಣ ಅಂತ, ಇನ್ನೊಂದು ಕ್ವಾಲಿಟಿ ಚೆನ್ನಾಗಿದ್ರೆ ಪ್ರೈಸ್ ಕಮ್ಮಿಗೆ ಸೂಪರ್ ಔಟ್ಫಿಟ್ಸ್ ಎಲ್ಲ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ ಅಲ್ವಾ. ಸೊ ನೀವು ಮೀಶೋನ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಈ ತರದ ಹೊಸ ಹೊಸ ವಿಡಿಯೋಸ್ ಜೊತೆ ಬರ್ತಾ ಇರ್ತೀನಿ. ಆ್ಯಂಡ್ ಈ ತರದ ಹಾಲ್ಸ್ ನಿಮ್ಗೆ ಇಷ್ಟ ಆದ್ರೆ ಹೇಳಿ, ಜಾಸ್ತಿ ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.